ಮಂಗಳೂರಿನ ಅನಿ ಕೆಫೆ ಮಾಲಕಿ ಮಂಗಳಮುಖಿ ಅನಿ ಮಂಗಳೂರು ಇವರು ತನ್ನ ವಿರುದ್ಧ ನಂಜನಗೂಡು ತ್ಯಾಗರಾಜ ಕಾಲೋನಿಯ ಅನಿಲ್ ಕುಮಾರ್ ಎಂಬಾತ ವಿವಿಧ ಆರೋಪ ಹೊರಿಸಿ ವಿಡಿಯೋ ವೈರಲ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಇಂದು ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ನೀಡಿದ್ದಾರೆ. ತನ್ನ ವಿರುದ್ಧದ ಆರೋಪಗಳ ಬಗ್ಗೆ ತೀವ್ರ ಭಾವುಕರಾದ ಅನಿ, ನಾನು ಕೆಫೆ ಆರಂಭಿಸಿದಾಗ ಯಾರೂ ಸಪೋರ್ಟ್ ಮಾಡಲಿಲ್ಲ. ರಿಕ್ಷಾ ಓಡಿಸುವಾಗ ಮಂಗಳಮುಖಿಯರಿಗೆ ಮತ್ತು ಗರ್ಭಿಣಿಯರಿಗೆ ಉಚಿತವಾಗಿ ಸೇವೆ ನೀಡಿದ್ದೆ. ಆಗ ಯಾರೂ ಮೆಚ್ಚುಗೆ ಸೂಚಿಸಲಿಲ್ಲ. ನನ್ನ ಸಾಧನೆಯನ್ನು ನೋಡಿ ಮೆಚ್ಚುವ ಬದಲು ಇಲ್ಲ ಸಲ್ಲದ ಆರೋಪ ಮಾಡಿ ಕಪ್ಪು ಚುಕ್ಕೆ ಎಂದು ಕರೆಯುವುದು ಎಷ್ಟು ಸರಿ? ಈಗ ನನಗೆ ಹೊರಗೆ ಮುಖ ತೋರಿಸಲು ಸಾಧ್ಯವಾಗ್ತಾ ಇಲ್ಲ. ನಾಳೆ ನನ್ನಂತೆ ದುಡಿದು ತಿನ್ನುವ ನನ್ನ ಸಮುದಾಯದ ಇತರರಿಗೂ ಕೂಡ ಈ ರೀತಿ ಆಗಬಾರದು ಎಂದರು. ನಮ್ಮ ಸಮುದಾಯದಲ್ಲಿ ಇಂದು ಅನೇಕರು ಡಾಕ್ಟರ್, ಲಾಯರ್ ಆಗಿದ್ದಾರೆ. ನಾನು ಇಂದು ಅನಿ ಕೆಫೆ ಮಾಡಿದ್ದೇನೆ, ಅದನ್ನೇ ಇತರರು ಮಾಡು ಎಂದು ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ನಾನು ಯಾಕೆ ಡಾಕ್ಟರ್ ಅಥವಾ ಪೊಲೀಸ್ ಆಗಲಿಲ್ಲ ಎಂದು ಪ್ರಶ್ನಿಸುವುದು ಕೂಡ ಸರಿಯಲ್ಲ. ಮಂಗಳಮುಖಿಯರು ಸಮಾಜದ ಮುಖ್ಯವಾಹಿನಿಗೆ ಬರಲಿ, ತಲೆ ಎತ್ತಿ ನಡೆಯಲಿ ಎಂಬ ಉದ್ದೇಶದಿಂದ ನಾನು ವಿಡಿಯೋಗಳನ್ನು ಮಾಡ್ತೇನೆ. ರೀಲ್ಸ್ ಮಾಡುವುದು ತಪ್ಪ? ನಮ್ಮ ಸಮುದಾಯದ ಏಳಿಗೆಗಾಗಿ ವಿಡಿಯೋ ಮಾಡುವುದು ತಪ್ಪ ಎಂದು ಪ್ರಶ್ನಿಸಿದರು. ಅನಿಲ್ ಕುಮಾರ್ ಎಂಬಾತ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾನೆ. ನನ್ನ ಮೇಲೆ ಆತ ಮಾಡ್ತಾ ಇರುವ ಕಿಡ್ನಾಪ್, ದೌರ್ಜನ್ಯ ಮತ್ತು ಹಣ ವಸೂಲಿಯ ಆರೋಪಗಳು ಸಂಪೂರ್ಣ ಸುಳ್ಳು. ಆ ವ್ಯಕ್ತಿಯಿಂದಾಗಿ ಇಂದು ನಮ್ಮ ಸಮುದಾಯದವರು ತಲೆ ತಗ್ಗಿಸುವಂತಾಗಿದೆ. ಇದರ ಹಿಂದೆ ಯಾರೋ ಇದ್ದು ಇದನ್ನ ತನಿಖೆ ನಡೆಸಿ ಷಡ್ಯಂತ್ರವನ್ನ ಬಯಲಿಗಿಳಿಯಬೇಕು ಎಂದು ಅನಿ ಒತ್ತಾಯಿಸಿದ್ರು. ಒಂದು ನಮ್ಮ ಸಮುದಾಯದವರಂತಂದ ಮೇಲೆ ನಮಗೊಂದು ಖುಷಿ ಇರುತ್ತೆ, ಏನೋ ಮನೆ ಬಿಟ್ಟು ಬಂದಿದ್ದಾನೆ, ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮ ಯಾರಿಲ್ಲ ಇವನಿಗೆ, ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿರುವಂಥ ವ್ಯಕ್ತಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಮನಸ್ಥಿತಿ ಇರುತ್ತೆ. ಹೊರತಾಗಿ ಇವನನ್ನು ಹಾಳು ಮಾಡಬೇಕು ಅನ್ನೋ ಬುದ್ಧಿ ಮಾತ್ರ ನಮಗೆ ಇರಲ್ಲ. ಮತ್ತು ಇವನು ಏನು ಮಾಡ್ತಾನೆ ಅಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋದನ್ನು ಕೂಡ ಅವನು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಆಗಿರುವಂಥದ್ದು, ಪ್ರತಿಯೊಂದು ಮಾಡಿರುವಂಥದ್ದಾಗಿದ್ರು ನನಗೆ ಕಮೆಂಟ್ ಆಗಿರ್ಬೋದು, ಮತ್ತು ನನ್ನ ರೀಲ್ಸ್ ಎಲ್ಲ ಕಳಿಸುವಂಥದ್ದೆಲ್ಲ ಕಳಿಸಿದಾಗ ಅವನು ಇಲ್ಲಿ ಮಂಗಳೂರಿಗೆ ಬಂದಾಗ ಹೇಳ್ತಾನೆ, ಮಮ್ಮಿ ನಾನು ಕೂಡ ನಿಮ್ಮ ಜೊತೆ ರೀಲ್ಸ್ ಮಾಡಬೇಕು, ಮಮ್ಮಿ ನಾನು ಮಾಡ್ಬೇಕಂತಂದಾಗ ಸರಿ ಅಮ್ಮ ಓಕೆ ಅಂತಂದೆ. ನಾವು ರೀಲ್ಸ್ ಮಾಡಿರೋದು ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಮಾಡಿದ್ದೀವಿ. ಈ ವ್ಯಕ್ತಿ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳಿರುವಂಥ ವ್ಯಕ್ತಿ ಈಗ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಕರ್ಕೊಂಡೋದಾಗ ಕಿರ್ಚ್ಬೋದಾಗಿತ್ತಲ್ಲ, ಇವ್ರು ನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ ಕಿರ್ಚ್ಬೋದಾಗಿತ್ತಲ್ಲ, ಯಾಕೆ ಕಿರ್ಚಲಿಲ್ಲ? ಮತ್ತು ನಾವು ಸ್ವಂತ ಮನೆಯಲ್ಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದೀವಿ. ನಮ್ಮ ಓನರ್ ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಓನರ್ ಹತ್ರ ಆದರೂ ಹೇಳ್ಬೋದಾಗಿತ್ತಲ್ಲ, ಇವನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಮತ್ತು ನಮ್ಮದೊಂದು ಅನಿ ಕೆಫೆ ಅಂತ ಇದೆಯಲ್ಲ, ಆ ಕೆಫೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ, ಗಾಡಿ ತಗೊಂಡೆಲ್ಲ ಓಡಾಡ್ತಾ ಇರ್ತಾನೆ. ಮತ್ತು ಎಲ್ಲನೂ CCTV ಫುಟೇಜ್ ಎಲ್ಲ ಇದ್ದೇ ಇರುತ್ತೆ. ಆ ಫುಟೇಜ್ ಸಮೇತ ತೆಗೆದು ನನಗೆ ನ್ಯಾಯ ಕೊಡಿಸ್ಲೇಬೇಕು. ಮತ್ತು ಇನ್ನೊಂದು ಮತ್ತೆ ಹೇಳ್ತಾನೆ, ಇವನ್ನ ಲೈಂಗಿಕವಾಗಿ ಅಂತಂದರೆ ಇವನನ್ನು ದಂಧಕ್ಕೆ ನಿಂದಿರಿಸಿ ನಾವು ಹಣ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಓಕೆ, ಇದಕ್ಕೆ ವಿಚಾರಕ್ಕೆ ಬರೋಣಂತ. ಈ ವ್ಯಕ್ತಿನ ದಂಧಕ್ಕೆ ನಿಂದಿರಿಸೋದಕ್ಕೆ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ. ಇವನಿಗೆ ಲಕ್ಷ ಕೊಟ್ಟು ಕಸ್ಟಮರ್ಗಳು ಬರ್ತಿದ್ದಾರಂತೆ. ಆ ವ್ಯಕ್ತಿ ಲಕ್ಷ ಕೊಟ್ಟಿರುವಂಥ ವ್ಯಕ್ತಿಗಳು ಯಾರಂತ ನಮಗೆ ಕನ್ಫರ್ಮ್ ಆಗಬೇಕು. ನಾನು ಇವನ ಜೊತೆ ಕಲೆಕ್ಷನ್ಗೆ ಹೋಗ್ತಿದ್ದೆ ಅಂತ ಹೇಳ್ತೇನೆ. ನಾನು ಯಾವತ್ತೂ ಕಲೆಕ್ಷನಿಗೆ ನಾನು ಹೋಗಲಿಲ್ಲ. ಅವನ ಜೊತೆ ನಾನು ಯಾಕೆ ಹೋಗ್ಬೇಕು ಹೇಳಿ? ನಂದೇ ಕೆಫೆ ನೋಡ್ಕೊಳ್ಳೋದು ನಮಗೆ ಪುರ್ಸತ್ತಿರಲ್ಲ. ಇವನ ಜೊತೆ ನಾವು ಯಾಕೆ ಹೋಗ್ಬೇಕು? ಮತ್ತೆ ಹೇಳ್ತಾನೆ, ಇವನಿಗೆ ಬಾಡಿ ಗಾರ್ಡ್ ಆಗಿ ನಾವು 4-5 ಜನ ಕಳಿಸಿ ನಿಂದಿರ್ತಿದ್ವಂತೆ. ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ಈ ವ್ಯಕ್ತಿಯಿಂದ ನಾವ್ಯಾಕೆ ಬಾಡಿ ಗಾರ್ಡ್ ಕಳಿಸ್ಬೇಕು? ಪ್ರತಿಯೊಂದು ತನಿಖೆ ಆಗಲೇಬೇಕು. ಯಾಕಂದರೆ ಇದೊಂದು ಷಡ್ಯಂತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ರಿಗೆ ಒಂದು ಪ್ರಶ್ನೆ ಅಂತಂದು ಕಾಡ್ತಾ ಇದೆ. ನಾನು ಅವನಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿ ಕೊಟ್ಬಿಟ್ಟಿದ್ದಾಳೆ, ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸಿಕೊಟ್ಟು ಬಿಟ್ಟಿದ್ದಾಳೆ ಅಂತೇಳಿ ಎಲ್ಲರುಗಳಾಗಿ ಅಂದರೆ ಕೆಲವು ವ್ಯಕ್ತಿಗಳೆಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾಸಾ ಜಡ್ಜ್ಮೆಂಟ್ ಅಂತಿದೆ. ನಾಸಾ ಜಡ್ಜ್ಮೆಂಟ್ ಪ್ರಕಾರ ಆ ವ್ಯಕ್ತಿ ಸ್ವತಃ ನಾನು ಮಂಗಳಮುಖಿ ಅಂತಂತೇಳಿ ಇದು ಯಾವುದಂದರೆ ಅಫಿಡವಿಟ್ ಮಾಡಿಸಿದ್ದಾನೆ. ನೋಡಿ, ಅಫಿಡವಿಟ್ ಮಾಡಿಸಿರುವಂಥ ವ್ಯಕ್ತಿಗೆ ನಾವ್ಯಾಕೆ ಪೋಸೆಬಲ್ ಮಾಡಬೇಕು? ನಾಸಾ ಜಡ್ಜ್ಮೆಂಟ್ ಪ್ರಕಾರ ಯಾರು ನನ್ನನ್ನು ನಾನು ಮಂಗಳಮುಖಿ ಅಂತ ಹೇಳಿ ಆ ವ್ಯಕ್ತಿ ಒಪ್ಕೊಂಡ್ಮೇಲೆ ಅದರಲ್ಲಿ ನಾನು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ, ಯಾವ ಸಂಘಟನೆದವರು ಪ್ರಶ್ನೆ ಮಾಡಲಿಕ್ಕೆ ಆಗಲ್ವಾ? ಮತ್ತು ಯಾವುದು ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರು ಮತ್ತು DC ಅವರು ಯಾರಿಗೆ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇವನು ತಾನೇ ಸ್ವತಃ ಹೇಳ್ಕೊಂಡಿದ್ದಾನೆ, ನಾನು ಒಂದು ಮಂಗಳಮುಖಿ ಅಂತೇಳಿ ಹೇಳ್ಕೊಂಡಿದ್ದಾನೆ. ಮಂಗಳಮುಖಿ ಅಂತ ಹೇಳ್ಕೊಂಡಾಗ ಯಾರೂ ಪ್ರಶ್ನೆ ಮಾಡುವಾಗಿಲ್ಲ. ಯಾಕಂದರೆ ಇವನು ಸ್ವತಃ 18 ವರ್ಷ ಮೇಲ್ಪಟ್ಟಿದ ಒಳಗಡೆ ಇರುವಂಥ ವ್ಯಕ್ತಿಗಳಿಗೆ ನಾವು ಪ್ರಶ್ನೆ ಮಾಡ್ಬೋದು, ಯಾಕಪ್ಪ ಈ ಥರ ಬಂದಿದೆಯಾ, ಮನೆ ಬಿಟ್ಟು ಬಂದಿದೆಯಾ, ನೀನು ಟ್ರಾನ್ಸ್ಜೆಂಡರ್ ಹೌದಾ ಅಲ್ಲ ಅಂತ ನಾವೆಲ್ಲನೂ ಕೇಳ್ಬೋದು. ಆದರೆ ಇವನು ಸ್ವತಃವಾಗಿ ನಾನೊಂದು ಮಂಗಳಮುಖಿ ಆಗಿ ಬರ್ತಂತೇಳಿ ನಮ್ಮ ಡ್ರೆಸ್ಗಳೆಲ್ಲ ಉಟ್ಕೊಂಡು, ನನ್ನ ಫ್ರೆಂಡ್ಸ್ಗಳ ಡ್ರೆಸ್ಗಳೆಲ್ಲ ಉಟ್ಕೊಂಡು ಇವನು ಆಲ್ರೆಡಿ ನಮಗೇನು ನ್ಯೂಸ್ ಬಂತಂತಂದರೆ ಇವನು ಆಲ್ರೆಡಿ ಮೈಸೂರಲ್ಲಿ ಇದೇ ಥರನೇ ಡ್ರೆಸ್ ಹಾಕ್ಕೊಂಡು ಓಡಾಡ್ತಿದ್ದಂತೆ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ತು, ಈ ವ್ಯಕ್ತಿಗೆ
ಎಲ್ಲರೂ ಅಂದರೆ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ, ಫ್ಯಾಮ್ಲಿ ಎಲ್ಲ ಇದ್ದಾರೆ ಅಂತಲೂ ಗೊತ್ತಾಯಿತು. ಮತ್ತು ಈ ವ್ಯಕ್ತಿ ತನ್ನಿಂದ ದುಡಿಯೋದು ಆಗ್ಲಾರ್ದೇ ಇದೇ ಥರನೇ ಮನೆಗಳಿಗೆ ಅಂದರೆ ನನ್ನ ಸಮುದಾಯದವರ ಮನೆಗೆ ಹೋಗಿ ಅವ್ರ ಜೊತೆ ಇದ್ದು ಅವ್ರದ್ದೇ ಸಾರಿಲ್ಲ ಉಟ್ಕೊಂಡು ಅವ್ರ ಜೊತೆನೇ ಇದ್ದು, ಹಾಗಾದರೆ ಇವನಿಗೆ ನಾವು ಹೇಳ್ತಾನೆ ಕಿವಿ ಚುಚ್ಚಿದ್ರೆ ಮುಗಿದು ಅವನಿಗೆ ಆಲ್ರೆಡಿ ಎಲ್ಲ ಚುಚ್ಕೊಂಡೇ ಬಂದಿರೋದು ಮಂಗಳೂರಿಗೆ ಅವನಿಗೆಲ್ಲ ಚುಚ್ಕೊಂಡೇ ಬಂದಿರೋದು. ಇದನ್ನ ಸ್ವಲ್ಪ ತನಿಖೆ ಆಗಲೇಬೇಕು. ನನಗೆ ಪದೇ ನಾನು ರೀಲ್ಸ್ ಮಾಡಿದ್ರು ಕೂಡ ಇದು ಯಾಕೆ ಮಾಡ್ತೀಯಾ, ಇದು ಯಾಕೆ ಆಗ್ತೀಯಾ ಅಂತೇಳಿ ಪ್ರತಿ ದಿನನೂ ನನಗೆ ಇದೇ ಚಿತ್ರ ಹಿಂಸೆ ಆದ್ರೆ ನಾನು ರೀಲ್ಸೇ ಮಾಡೋದು ತಪ್ಪ ಸರ್? ನನಗೆ ಕೆಫೆದು ಹಾಕೋದು ತಪ್ಪ? ಇದೇ ಥರನೇ ಮಂಗಳಮುಖಿಯರು ಯಾರಾದ್ರೂ ಮುಂದೆ ಬರಲಿ ಅಂತೇಳಿ ಪ್ರೋತ್ಸಾಹ ಮಾಡ್ತಿರುವಂಥ ವಿಡಿಯೋ ಹಾಕೋದೇ ತಪ್ಪ? ನಾನು ನನ್ನಿಂದನೇ ಪದೇ ಕಪ್ಪು ಚುಕ್ಕೆ ಅಂತ ಹೇಳ್ತಿದ್ರಲ್ಲ, ಇದು ಯಾವುದು ನ್ಯಾಯ ಸರ್ ಇದು? ಅದು ಹಾಗಾದ್ರೆ ಆ ವ್ಯಕ್ತಿ ಹಿಂದೆ ನಿಂತ್ಕೊಂಡು ಮಾಡಿಸ್ತಿರುವಂತಾರೆ ಯಾರು ಸರ್? ಹಾಗಾದ್ರೆ ಅದಕ್ಕೋಸ್ಕರ ಅದು ತನಿಖೆ ಆಗ್ಲೇಬೇಕು. ನನ್ನ ಸಮುದಾಯದವ್ರಿಗೆ ಈಗ ತಲೆ ಎತ್ಕೊಂಡು ತಿರ್ಗಾಡ್ಲಿಕ್ಕೆ ಆಗ್ತಿಲ್ಲ. ಆ ವ್ಯಕ್ತಿ ಅಪಪ್ರಚಾರ ಮಾಡ್ದಲಿಂದ ಎಲ್ರು ಏನಂತಂದ್ರೆ ನಿಮ್ಮ ಸಮುದಾಯದವ್ರು ಈ ತರ ಮಾಡ್ತಾರಂತಲ್ಲ, ನಿಮ್ಮ ಸಮುದಾಯದವ್ರು ಈ ತರ ಮಾಡ್ತಿದಾರಂತೇಳಿ ನನ್ನ ಸಮುದಾಯದವ್ರಿಗೆ ಎಲ್ರಿಗೆ ಚುಚ್ಚು ಮಾತಾಡ್ತಿದ್ದಾರೆ. ಅದೆಲ್ಲ ಒಂದು ನಿರ್ಧಾರ ಆಗ್ಲೇಬೇಕು, ಅದೊಂದು ಕ್ಲಾರಿಟಿ ಸಿಗ್ಲೇಬೇಕು. ಇದರಲ್ಲಿ ತಪ್ಪು ಯಾವುದು, ಒಳ್ಳೇದು ಯಾವುದು, ಮತ್ತೆ ಕರೆಕ್ಟ್ ಯಾವುದು, ಅವನು ನ್ಯೂಸ್ ಕೊಟ್ಟಿರೋದು ಕರೆಕ್ಟಾ ಏನು ಸುಳ್ಳ ಅಂತೇಳಿ ಪ್ರೂವ್ ಆಗಬೇಕು. ಪ್ರೂವ್ ಆದ್ಮೇಲೆ ಮಾತ್ರ ನನ್ನ ಸಮುದಾಯದವ್ರ ಹತ್ರ ಹೋಗಿ ಬೈಬೇಕು, ಅನ್ಬೇಕು. ಯಾಕೆ ನೀವು ಅದೆಲ್ಲ ಪ್ರೂವ್ ಆಗ್ಲಾರ್ದೆ ನೀವು ಯಾಕೆ ಕೇಳ್ತೀರಿ ಈ ತರ ಪ್ರಶ್ನೆಗಳು? ತಪ್ಪಲ್ಲ.